Hare Krishna. Hare Krishna, Hare Krishna, Krishna Krishna, Hare. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ, ಚೈತನ್ಯ ಚರಿತಾಮೃತ. ಒಂದು ನಿಮಿಷ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ, Madhya Lila chapter 9. ಮಧ್ಯ ಲೀಲಾ 103. ಓಕೆ, ಸರಿ ಅಲ್ಲ? ನಿನ್ನೆ ಎಲ್ಲಿ ತನಕ ಮಾಡಿದ್ದೇನೆ? 102 ತನಕ ಆಗಿದೆ ಅಲ್ಲ? ಎಸ್, ಹರೇ ಕೃಷ್ಣ. 102 ಆಗಿದೆ ಪ್ರಭುಜಿ. ಎಸ್, ಓಕೆ, ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಸ್, ಹರೇ ಕೃಷ್ಣ. 103 ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 9 ಶ್ಲೋಕ 103. ಏತ ಬಾಲಿ ಸೇ ವಿಪ್ರೆ ಕೈಲ ಆಲಿಂಗನ ಪ್ರಭು ಪಾದಧಾರಿ ವಿಪ್ರ ಕರೆ ನಾರೋದನ. ಅನುವಾದ: ಇದನ್ನು ಹೇಳುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಬ್ರಾಹ್ಮಣನನ್ನು ಅಪ್ಪಿಕೊಂಡರು. ಆ ಬ್ರಾಹ್ಮಣನು ಪ್ರಭುಗಳ ಪಾದಚರಣಗಳನ್ನು ಹಿಡಿದುಕೊಂಡು ಬಾಷ್ಪಗಳನ್ನು ಸುರಿಸಿದನು. ನೋಡಿ, ವಾಟ್ ವಿ ಆರ್ waiting for, life after life, this Brahmana got. ಆಕ್ಚುಲಿ ನಮ್ಗೆ ಕೃಷ್ಣನಿಂದ ಹಗ್ಗ ಸಿಗ್ಬೇಕಂತ. ಯಾವಾಗ ಸಿಗುವಂಥದ್ದು? ಯಾವಾಗ ಸಿಗುವಂಥದ್ದು? when he is totally pleased by your service, definitely he will hug. ಹಗ್ ಮಾಡ್ತಾನೆ ಕೃಷ್ಣ. ಚೈತನ್ಯ ನೋಡಿ ಹಗ್ ಮಾಡಿದ್ರು ಬ್ರಾಹ್ಮಣನನ್ನು. ಹಾಗಾಗಿ ವಾಟ್ ವಿ ಆರ್, ಈಗ ನಾವು ಡಿವೋಷನಲ್ ಸರ್ವಿಸ್ಗೆ ಬಂದಿದ್ದೇವೆ. ಈಗ ನಮ್ಗೆ ಗೊತ್ತಾಗಿದೆ, ವಿ ವಾಂಟ್ ಹಗ್, ಕೃಷ್ಣಂದು ಹಗ್ ವಿ ವಾಂಟ್. ವಿ ಆರ್ ಹ್ಯಾಂಕರಿಂಗ್. ಆಕ್ಚುಲಿ ವಿ ಶುಡ್ ಹ್ಯಾಂಕರ್, ಬಟ್ ಹೇಗೆಂದ್ರೆ ನಾವು ಹ್ಯಾಂಕರ್ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ಬಟ್ ವಿ ಶುಡ್ ಹ್ಯಾಂಕರ್. ದಿಸ್ ಇಸ್ ಟ್ರಾನ್ಸ್ಡೆಂಟಲ್ ಹಗ್, ಅಪ್ಪಿಕೊಳ್ಳುವಂಥದ್ದು. ಹಾಗೆ ಆಫ್ಟರ್ ಕಮಿಂಗ್ ಟು ಕೃಷ್ಣ ಕಾನ್ಷಿಯಸ್, ನಾವು ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಎಸ್, ಇದು ಡಿಸೈರ್ ಬರ್ತದೆ. ಎಸ್ ಕೃಷ್ಣ, ನೀನು ಖುಷಿ ಆಗ್ಬೇಕು, ನಿಂಗೆ ಖುಷಿಯಾಗಿ ನೀನು ಎಂತ, ಇದು ತುಂಬಾ ಉನ್ನತ ಮಟ್ಟದ ಎಂತೇಳುವ ಒಂದು ಪ್ಲಾಟ್ಫಾರ್ಮ್. ನಾವು ಎಂತ ಹೇಳುವಂಥದ್ದು, ನನ್ನ ಮೊನ್ನೆ ಕೂಡ ಹೇಳಿದ್ದೇನೆ, ನಾವು 2 ರೂಪಾಯಿ ಇಟ್ಕೊಂಡು ಹೋಗಿ ಮೊಬೈಲ್ ಅಂಗಡಿಗೆ ಹೋಗುವಂಥದ್ದು. ಅದು ಕೂಡ ಎಂತ, ಆ್ಯಪಲ್ ಶಾಪಿಗೆ ಹೋಗುವಂಥದ್ದು. ಆ್ಯಪಲ್ ಶಾಪಿಗೆ ಹೋಗಿ 1 ಲಕ್ಷದ ಐಫೋನ್ ಅಂತ ನಮ್ಮ ಹತ್ರ ಇರುವ 2 ರೂಪಾಯಿ ನಮಗೆ ಸಿಗುವುದಿಲ್ಲ. ಆಟದ ಮೊಬೈಲ್ ಕೂಡ ಸಿಗುವುದಿಲ್ಲ. ಅದಕ್ಕೆ ಎಷ್ಟು, 50 ರೂಪಾಯಿ ಏನೋ ಉಂಟು. ಹಾಗಾಗಿ ಇದನ್ನು ನಾವು ವಿ ಶುಡ್ ಪ್ರಭುಪಾದ ಹೇಳುವಂಥದ್ದು, ಫಸ್ಟ್ ಯು ಡಿಸರ್ವ್, ದೆನ್ ಯು ಡಿಸೈರ್. ಡಿಸರ್ವ್, ಡಿಸೈರ್ ಎಂತ? ಡಿಸರ್ವ್ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ. ಕೃಷ್ಣನನ್ನು ನಾವು ನೋಡ್ಲಿಕ್ಕೆ ಟ್ರೈ ಮಾಡಬಾರ್ದಂತೆ. ಇದೆಂತ ಪ್ರಭುಪಾದ ಯಾಕೆ ಹೀಗೆ ಹೇಳ್ತಿದ್ದಾರೆ? ಮತ್ತೆ ಪ್ರಭುಪಾದ ಕಂಟಿನ್ಯೂಷನ್, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ನಾವು ಭಕ್ತಿಯಲ್ಲಿ ಅಂತ ಸೇವೆ ಮಾಡ್ಬೇಕಂತೆ ಕೃಷ್ಣ ನಮ್ಮನ್ನು ನೋಡುವ ಹಾಗೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ ಥ್ರೂ ಯುವರ್ ಐಸ್. ಯುವರ್ ಐಸ್ ಆರ್ ಬ್ಲಂಟ್ ಐಸ್. ನಮ್ಮ ಕಣ್ಣು ಎಂತ ಯೂಸ್ಲೆಸ್ ಕಣ್ಣು. ಯಾಕೆಂದ್ರೆ ನಮ್ಗೆ ಈ ಕಣ್ಣಿನಲ್ಲಿ ನಮಗೀಗ ಕೃಷ್ಣನ ಸಚ್ಚಿದಾನಂದ ಫಾರ್ಮ್ ನೋಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಇಸ್ ದೇರ್, ಕೃಷ್ಣ ಎಲ್ಲ ಕಡೆಯಲ್ಲಿದ್ದಾನೆ, ಬಟ್ ವಿ ಕಾಂಟ್ ಸಿ. ವೈ? ಬಿಕಾಸ್ ಅವರ್ ಐಸ್ ಆರ್ ಇಂಪರ್ಫೆಕ್ಟ್. ನಮ್ಮ ಕಣ್ಣು ಸರಿ ಇಲ್ಲ, ನಮ್ಮ ಕಣ್ಣು ಸರಿ ಇಲ್ಲ. ಸೊ ಪ್ರಭುಪಾದ ಹೇಳುವಂಥದ್ದು, ಡೋಂಟ್
Try to see Krishna. Do something so that Krishna sees you. So, ಈಗ ನಾವು ಮೀನ್ ಆಗಿ ಎಂತ ಮಾಡ್ಬೇಕು? You see Krishna through your ears. ಹೇಗೆ ನೋಡುವಂತದ್ದು? ಕಿವಿಯಿಂದ. You chant attentively. ತುಂಬಾ ಅಟೆಂಟಿವ್ ಆಗಿ ಚಾಂಟ್ ಮಾಡ್ಬೇಕಂತೆ. ನಾವು ಎಂತ ಹೇಳ್ತೇವೆ ಅದನ್ನು ನಾವು ಕೇಳಬೇಕು. ದಿಸ್ ಈಸ್ ಸೀಯಿಂಗ್. ಇದು ನೋಡುವಂಥದ್ದು. ನಮಗೆ ನೋಡುವಂಥದ್ದು ಎಂತಂದು ಗೊತ್ತಿಲ್ಲ. ನೋಡುವಂಥದ್ದು ಅಂದ್ರೆ ಒಂದು ನಿಮಿಷ. ನೋಡುವಂಥದ್ದಂದ್ರೆ ಥ್ರೂ ಇಯರ್ಸ್. ಥ್ರೂ ಇಯರ್ಸ್. ಸೊ ಒಮ್ಮೆ ಪ್ರಭುಪಾದ ಹತ್ರ ಒಬ್ಬ ಕೇಳುವಂಥದ್ದು, ಶೋ ಮಿ ಗಾಡ್, ನನಗೆ ದೇವರನ್ನು ತೋರಿಸಿ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಡೂ ಯು ಹ್ಯಾವ್ ದಿ ಐಸ್ ಟು ಸಿ ಗಾಡ್? ನಿನಗೆ ಕಣ್ಣುಂಟಾ ಕೃಷ್ಣನ್ ನೋಡ್ಲಿಕ್ಕೆ? ಇಲ್ಲ. ಹಾಗೆ ನಾವು ಕೂಡ ಅದಕ್ಕೆ ಪ್ರಭುಪಾದ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಈಗ ನಮ್ಗೆ ಇಚ್ಛೆ ಎಂತಂದ್ರೆ ಕೃಷ್ಣನನ್ನು ಹಗ್ ಮಾಡಬೇಕು, ಸುಲಭದಲ್ಲಿ ಹಗ್ ಮಾಡುವುದಿಲ್ಲ ಕೃಷ್ಣ. ಇಫ್ ಯು ಡೂ ಡಿವೋಷನಲ್ ಸರ್ವಿಸ್ ಯಾವ ತರ? ಹಯೇತುಕಿ ಅಪ್ರತಿಯತ. ಹಯೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಅಪ್ರತಿಯತ ಅಂದ್ರೆ 24 ಗಂಟೆ. ದೆನ್ ಕೃಷ್ಣ ವಿಲ್ ಹಗ್. ಅಂದ್ರೆ ಯಾವ್ದು ಅಭಿಲಾಷೆ ಇರಬಾರ್ದು. ಅನ್ಯಾಭಿಲಾಷ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಋಷಿಕೇಶ ಸೇವನ ಭಕ್ತಿ ರುಚ್ಯತೆ. ಋಷಿಕೇಶ ಮಾಸ್ಟರ್ ಆಫ್ ಸೆನ್ಸಸ್. ಸೊ ನಾವು ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಯೂಸ್ ಮಾಡ್ಬೇಕಂತೆ. ಭಗವಂತನ ಸೇವೆಗೆ ಯೂಸ್ ಮಾಡ್ಬೇಕು. ದೆನ್ ಯು ಕ್ಯಾನ್ ಸಿ ಕೃಷ್ಣ. ಪ್ರಭುಪಾದ ಯು ಕ್ಯಾನ್ ಸಿ ಕೃಷ್ಣ ಫೇಸ್ ಟು ಫೇಸ್. ಫೇಸ್ ಟು ಫೇಸ್ ನೋಡ್ಬೋದು. ವಿ ಕ್ಯಾನ್ ಸಿ. ಪ್ರಭುಪಾದ ಐ ಆಮ್ ನಾಟ್ ಬ್ಲಫಿಂಗ್. ನಾನು ಸುಮ್ಮನೆ ಎಂತಂತ ಹೇಳುವುದಲ್ಲ. ಯು ಬಿಲೀವ್ ಇನ್ ಮೈ ವರ್ಡ್ಸ್. ನನ್ನ ಈ ಯಾವುದು ನನ್ನ ಮಾತಿನಲ್ಲಿ ನಿಮ್ಗೆ ನಂಬಿಕೆ ಇರಲಿ. This process is genuine process. Anybody who follows this process sincerely, he can see Krishna. Prabhupada. You can see Krishna. And goal of life, Prabhupada, goal of life enta. Krishna has to smile. You should make Krishna smile. Krishna now ಹೀಗೆ ಮಾಡಿಸ್ಬೇಕಂತೆ. Once Krishna if does like that, yes, your life is successful. ಕೃಷ್ಣ ಒಮ್ಮೆ ಹಾಗೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ. ಇದಕ್ಕೀಗ ನಾವು ಎಂತ ಮಾಡುವಂಥದ್ದು? ಎಸ್, ಯಾರು ಹೇಳ್ತೀರಿ? ಕೃಷ್ಣ ನೋಡಿ ಹೀಗೆ ಮಾಡ್ಬೇಕಷ್ಟೇ. ಒಮ್ಮೆ ಒಮ್ಮೆ ಅದಕ್ಕೆ ನಾವು ಎಂತ ಮಾಡ್ಬೇಕು? ಎಸ್, ಯಾರು ಹೇಳ್ತೀರಿ? ಹ್ಯಾಂಡ್ ರೇಸ್ ಮಾಡಿ. ಕೃಷ್ಣ ಹೀಗೆ ಮಾಡ್ಬೇಕು. ಹೀಗೆ ಮಾಡ್ಬೇಕಿದ್ರೆ ನಾವು ಎಂತ ಮಾಡ್ಬೇಕು? ಹೀಗೆ ಅಂದ್ರೆ ಸ್ಮೈಲ್ ಮಾಡ್ಬೇಕು. ಎಸ್, ಹರೇ ಕೃಷ್ಣ. ಎಸ್, ಹ್ಯಾಂಡ್ ರೈಸ್ ಮಾಡ್ಬೋದು. ಎಸ್, ನಾಗರಾಜ್ ಹರೇ ಕೃಷ್ಣ ಹೇಳಿ. ಅವರ ನಾವು ಸರ್ವಿಸ್ devotional service without any expectations. Yes, very good. Very good, very good. Now devotional service without any expectation ಮಾಡಿದ್ರೆ Krishna will smile. ಹೀಗೆ ಮಾಡ್ತಾನೆ. Yes, Prabhupada, once he smiles, yes, your life is successful. ಒಮ್ಮೆ ಸ್ಮೈಲ್ ಮಾಡಿದ್ರೆ ಇದರ್ಥ ಅಂತ. ನಾವು ಡಿವೋಷನಲ್ ಸರ್ವಿಸ್ ಮಾಡುವಾಗ ಕೃಷ್ಣ ಸ್ಮೈಲ್ ಮಾಡಿ ಹಾಗೇನಿಲ್ಲ. ಆ ರೀತಿ ಯೋಚನೆ ಮಾಡ್ಲಿಕ್ಕಿಲ್ಲ. You have to do without any expectation. ಕೃಷ್ಣ ವಿಲ್ ಸಿ. ಕೃಷ್ಣ ನೋಡ್ತಾ ಇರ್ತಾನೆ. ಅವನಿಗೆ ಯಾವಾಗ ಖುಷಿ ಬರ್ತದಾಗ ಸ್ಮೈಲ್ ಮಾಡ್ತಾನೆ. ನೀವು ಕೃಷ್ಣನ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಸ್ಮೈಲ್ ಮಾಡೋ ಅಂತ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ.
ಈ ಸ್ವರಾಟ್ ಈಸ್ ಟೋಟಲಿ ಇಂಡಿಪೆಂಡೆಂಟ್. ಅವನಿಗೆ ಇಷ್ಟ ಬಂದಾಗಿ ಮಾಡ್ತಾನೆ ನಾವು ಅವನನ್ನು ಎಸ್ ನೀನು ಇವತ್ತು ಸ್ಮೈಲ್ ಮಾಡಬೇಕು, ನಾನು ಇವತ್ತು ಸರ್ವಿಸ್ ಮಾಡ್ತಾ ಇದ್ದೇನೆ, ನೀನು ಸ್ಮೈಲ್ ಮಾಡಬೇಕು, ಈ ರೀತಿಯಲ್ಲಿ ನಡೆಯುವುದಿಲ್ಲ. ಬಾಸಿಸಮ್ ನಡೆಯುವುದಿಲ್ಲ. ಕೃಷ್ಣ ಬೆಂಡ್ ಆಗುವಂಥದ್ದು ಪ್ರೇಮಕ್ಕೆ. ಕೃಷ್ಣ ಇಸ್ ಭಾವಗೆ ಈ ಜನಾರ್ದನ. ಕೃಷ್ಣ ನೋಡ್ತಾನೆ, ಎಸ್ ಇವೊಂದು ಎಂತ ಭಾವ ಉಂಟು, ಇವ ಹೆಸರಿಗೆ ಮಾಡುವುದಾ, ಇವನಿಗೆ ಮಾನ ಪೂಜೆ ಪ್ರತಿಷ್ಠೆ ಉಂಟಾ, ಯಾವುದಕ್ಕೆ ಮಾಡುವಂಥದ್ದು ಇವ, ಎಲ್ಲ ಗೊತ್ತಾಗ್ತದೆ. ನಾವು ಅವರಿವರನ್ನು ಮೋಸ ಮಾಡ್ಬೋದು, ಕೃಷ್ಣನ್ ಮೋಸ ಮಾಡ್ಲಿಕ್ಕೆ. ಯಾಕಂದ್ರೆ ಕೃಷ್ಣ ಇಸ್ ದೇರ್ ಆಸ್ ಎ ಪರಮಾತ್ಮ. ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಈಚ್ ಅಂಡ್ ಎವ್ರಿ ಡಿಸೈರ್. ರೂಪದ ಇರುವಂತದ್ದು ಎಂತಂದ್ರೆ ಕೃಷ್ಣ ಇಸ್ ಸ್ಯಾಂಕ್ಷನಿಂಗ್ ಆಸ್ ಪರಮಾತ್ಮ. ಕೃಷ್ಣ ಸ್ಯಾಂಕ್ಷನ್ ಮಾಡ್ತಾನೆ ಎಂತ, ಅವರ ಫೂಲಿಶ್ ಡಿಸೈರ್ಸ್. ಫೂಲಿಶ್ ಡಿಸೈರ್ಸ್ ಅಂದ್ರೆ ಮೂರ್ಖ ಇಚ್ಛೆಗಳು ನಮ್ದು. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಅದು ಕೃಷ್ಣನಿಗೆ ಸಂಬಂಧಿಸಿದಲ್ಲ, ಅದು ಅಲ್ಲ. ಹಾಗಾಗಿ ಇಲ್ಲಿ ಬ್ರಾಹ್ಮಣನಿಗೆ ಎಂತಾಯ್ತು, ಬ್ರಾಹ್ಮಣ ಅಪ್ಪಿಕೊಂಡನು. ಆ ಬ್ರಾಹ್ಮಣ ಪ್ರಭುಗಳ ಪಾದಜಲ ಹಿಡಿದುಕೊಂಡು ಬಾಷ್ಪಗಳನ್ನು ಸುರಿಸಿದನು ನೋಡಿ. ಹಾಗಾಗಿ ಇಲ್ಲಿ ಅಪ್ಪಿಕೊಂಡರು. ಪ್ರಭುಪಾದ ಇರುವಂಥದ್ದು ಈ ಪ್ರಹ್ಲಾದ್ ಮಹಾರಾಜನ ಎಂತ ಹೇಳುವ ಭಾಗವತಮಲ್ಲಿ ಪ್ರಹ್ಲಾದ್ ಮಹಾರಾಜನ ಇದು ಬರ್ತದೆ. ಅಲ್ಲಿ ಪ್ರಭುಪಾದ ಇರುವಂಥದ್ದು ನರಸಿಂಹದೇವರು ರಕ್ತದ ಕೈಯಿಂದ ಪ್ರಹ್ಲಾದನ ತಲೆ ಮೇಲೆ ಇಡ್ತಾರೆ. ಪ್ರಭುಪಾದ ಸೇಮ್ ಯು ವಿಲ್ ಆಲ್ಸೋ ಗೆಟ್. ಮತ್ತೆ ಧ್ರುವ ಮಹಾರಾಜಿಗೆ ನಾರಾಯಣ ಹೀಗೆ ಆಶೀರ್ವಾದ ಮಾಡ್ತಾನೆ, ಅಲ್ಲಿ ಕೊಡಬಹುದು ಸೇಮ್ ಯು ವಿಲ್ ಗೆಟ್. ಭಗವಂತನ ಪಾರ್ಶಾಲಿಟಿ ಅಲ್ಲ, ನಮ್ಗೆ ಕೂಡ ಸಿಗ್ತದೆ. ಹಾಗಾಗಿ ಇಲ್ಲಿ ಅಪ್ಪಿಕೊಂಡಿದ್ದಾರೆ, ನಮ್ಗೆ ಕೂಡ ಈ ಚಾನ್ಸ್ ಸಿಗ್ತದೆ. ಕೃಷ್ಣ ಈಸ್ ರೆಡಿ, ಬಟ್ ವಿ ಆರ್ ನಾಟ್ ರೆಡಿ. ಕೃಷ್ಣ ರೆಡಿ ಇದ್ದಾನೆ ಅಪ್ಪಿಕೊಳ್ಳಿಕ್ಕೆ, ನಾವು ರೆಡಿ ಇದ್ದೇವಾ? ಇಲ್ಲ, ನಾವು ಬೇಡ ಬೇಡ ಅಂತ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ನಾವು ಮೆಟೀರಿಯಲ್ ನಾವು ಅಟ್ಯಾಚ್ ಆಗಿದ್ದೇವೆ. ನಮಗೆ ಟ್ರಾನ್ಸೆಂಡೆಂಟಲ್ ರಿಲೇಷನ್ ಬೇಡ, ವಿ ವಾಂಟ್ ಮೆಟೀರಿಯಲ್ ರಿಲೇಷನ್. ಅದರಲ್ಲಿ ನಾವು ಅಂಟಿಕೊಂಡಿದ್ದೇವೆ, ಹಾಗಾಗಿ ನಮಗೆ ಬೇಡ ಈ ಕೃಷ್ಣ. ಮತ್ತೆಂತ ಮಾಡಿದ, ಆ ಬ್ರಾಹ್ಮಣನ್ನು ಅಪ್ಪಿಕೊಂಡ ಕೂಡಲೇ ಪ್ರಭುಗಳ ಪಾದಚರಣಗಳನ್ನು ಹಿಡಿದುಕೊಂಡು ಬಾಷ್ಪ ನೋಡಿ. ಹಾಗಾಗಿ ಇದು ಬಾಷ್ಪ ಬರುವಂಥದ್ದು, ಇದು ಎಂತ ಹೇಳುವಂಥದ್ದು ಜನ್ಮೀನ್. ಇದು ನಾವು ಕೂಡ ಕೆಲಸವ ಬಾಷ್ಪ ಸುರಿಸ್ತೇವೆ. ನಮ್ದು ಬಾಷ್ಪ ಅಂತಂದ್ರೆ ಕ್ರೊಕೊಡೈಲ್ ಟಿಯರ್ಸ್, ಮೊಸಳೆಯ ಕೂಗು ನಮ್ದು, ಮೀನಿಂಗ್ಲೆಸ್. ಆದ್ರೆ ಇದು ಬಾಷ್ಪ ಅಂತ ಅಂದ್ರೆ ಇಟ್ ಇಸ್ ಎ ಜನ್ಮೀನ್ ಬಾಷ್ಪ. ಹಾಗಾಗಿ ಪ್ರಭುಪಾದ ಇರುವಂತದ್ದು, ಯು ಶುಡ್ ಕ್ರೈ. ಯು ಆರ್ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ. ನಾವೀಗ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ದೇವೆ, ನಾವು ಕೂಗ್ಬೇಕಂತೆ. ಯಾವುದಕ್ಕೆ ಕೂಗುವಂತದ್ದು? ಕೃಷ್ಣ, ನಾನು ಕೋಟಿ ಜನ್ಮ ತೆಗೆದಿದ್ದೇನೆ ಕೃಷ್ಣ, ನಾನಿನ್ನ ಸೇವೆಯನ್ನು ಬಿಟ್ಟಿದ್ದೇನೆ ಕೃಷ್ಣ, ಯಾರ್ದು ಸೇವೆ ಮಾಡ್ತಾ ಇದ್ದೇನೆ ಕೃಷ್ಣ. ಕೃಷ್ಣ ಶ್ರೀಲ ಪ್ರಭುಪಾದವರು ನನ್ನನ್ನು ಕೊಳಕಿನಿಂದ ಎತ್ತಿದ್ದಾರೆ ಕೃಷ್ಣ. ಓ ರಾಧಾರಾಣಿ, ನೀನು ಒಂದು ರೆಕಮೆಂಡೇಶನ್ ಮಾಡು, ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಈ ರೀತಿ ಕೂಗ್ಬೇಕಂತೆ, ಸೇವೆಗೋಸ್ಕರ ಕೂಗುವಂಥದ್ದು. ಸೊ ಚಾಂಟಿಂಗ್ ಅಂದ್ರೆ ಅದು ಆಯ್ತು ಅರ್ಥ. ಕೈಂಡ್ಲಿ ಎಂಗೇಜ್ ಮೀ ಇನ್ ಯುವರ್ ಸರ್ವಿಸ್. ಓ ರಾಧಾರಾಣಿ, ಕೈಂಡ್ಲಿ ಎಂಗೇಜ್ ಮೀ ಇನ್ ಯುವರ್ ಸರ್ವಿಸ್. ಇದಕ್ಕೆ ನಾವು ಕೂಗ್ಬೇಕು. ಚಾಂಟಿಂಗ್ ಅಂದ್ರೆ ಅದರ ಮೀನಿಂಗ್ ಅದು.
ಇಂಟೆನ್ಸ್ ಡಿಸೈರ್ ಬೇಕು ಒಳಗಿಂದ. ಎಸ್, ನನಗೆ ಸೇವೆ ಮಾಡ್ಬೇಕು 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 ಮಾಡ್ಬೇಕು. ಯಾವಾಗ ನಾನು ಸೇವೆ ಮಾಡುವಂಥದ್ದು? ಯಾವಾಗ ನಾನು ಸೇವೆ ಮಾಡುವಂಥದ್ದು? ನನ್ನ ಜೀವನದ ಆಲ್ಮೋಸ್ಟ್ 90% ಜೀವನ ನನ್ನ ಕಳೆದು ಹೋಗಿದೆ. ಇನ್ನು ಹಬ್ಬ ಅಂದ್ರೆ ನಾನು 10% ಉಳಿತೇನೆ ಅಷ್ಟೇ, ಜಾಸ್ತಿ ವರ್ಷ ಇಲ್ಲ. ಈ 90% ನಾನು ಎಂತ ಮಾಡಿದ್ದು, ಯಾರ್ದು ಸೇವೆ ಮಾಡಿದೆ. ಆ ಸೇವೆ ಮಾಡಿ ಕೂಡ ನನಗೆ ಸಾಕಂತ ಆಗ್ಲಿಲ್ಲ, ಇನ್ನು ಕೂಡ ಮಾಡೋ ಅಂತ ಆಗ್ತಾ ಉಂಟು. ಆದ್ರೆ ನಿನ್ನ ಸೇವೆ ಮಾಡ್ಲಿಕ್ಕೆ ನನಗೆ ಚೂರು ಕೂಡ ಆಸಕ್ತಿ ಇಲ್ಲ. ಯಾವಾಗ ನನಗೆ ಬರುವಂಥದ್ದು ಆಸಕ್ತಿ? ಈ ರೀತಿ ನಮ್ಗೆ ನಮ್ದು ಪ್ರಾರ್ಥನೆ ಇರಬೇಕು. ಕೂಗ್ಬೇಕಂತೆ ನಾವು ಸೇವೆಗೋಸ್ಕರ. ಹಾಗೆ ಟಿಯರ್ಸ್ ಬರ್ಬೇಕು, ಅದು ಜನ್ವಿನ್ ಟಿಯರ್ಸ್, ಆರ್ಟಿಫಿಷಿಯಲ್ ಟಿಯರ್ಸ್ ಅಲ್ಲ, ಆರ್ಟಿಫಿಷಿಯಲ್ ಅಲ್ಲ, ಜನ್ವಿನ್. ಹಾಗಾಗಿ ಒಳ್ಳೆ ರೀತಿ ನಾವು ಚಾಂಟಿಂಗ್ ಮಾಡಿದ್ರೆ ಬರ್ತದೆ. If your chanting is good, then you will be enthusiastic to serve whole day. ನಮ್ಮ 2 ಗಂಟೆ ಚಾಂಟಿಂಗ್ ನಮ್ಮ 22 ಗಂಟೆಯನ್ನು ಡಿಸೈಡ್ ಮಾಡ್ತದೆ. 2 hours of chanting. If you are chanting attentively, ನಾವು ತುಂಬಾ ಏಕಾಗ್ರತೆಯನ್ನು ನಾವು ಜಪ ಮಾಡಿದ್ರೆ ಮತ್ತೆ ನಾವು we can ಎಂತಂದ್ರೆ we will be totally happy. ಹ್ಯಾಪಿ ಅಂತ ಟ್ರಾನ್ಸೆಂಡಲ್ ಹ್ಯಾಪಿನೆಸ್. ಆ ಟ್ರಾನ್ಸೆಂಡಲ್ ಹ್ಯಾಪಿನೆಸ್ ಇಟ್ಕೊಂಡು ಯು ವಿಲ್ ಬಿ ನಾಟ್ ಟಯರ್ಡ್. ಈಗ ನೋಡಿ, ಇವತ್ತು ನಾನು 7:35ಗೆ ಬಂದದ್ದು, 35:40 ಆಗಿದೆ. ಬಂದು ಪ್ರಸಾದ ಮಾಡಿದೆ, ಮತ್ತೆ ಇಲ್ಲಿ ಬಂದೆ. ಟಯರ್ಡ್ ಆಗ್ಲಿಲ್ಲ. ಹಾಗಾಗಿ ಚಾಂಟಿಂಗ್ ಒಳ್ಳೇದಿರ್ಬೇಕು. ಒಳ್ಳೆ ಚಾಂಟಿಂಗ್ ಆಗ್ಬೇಕಿದ್ರೆ ಪ್ರೀವಿಯಸ್ ಡೇ ಪ್ಲಾನ್ ಮಾಡ್ಬೇಕು. ಬೇಗ ಮಲಗಬೇಕು, ಬೇಗ ಹೇಳ್ಬೇಕು, ಬೇಗ ಹೇಳ್ಬೇಕು. ಹಾಗಾಗಿ if chanting is good, then your consciousness will also be good. Through that consciousness you can serve ಕಾನ್ಸ್ಟೆಂಟ್ಲಿ. ಆ ಅಂತ ಒಂದು ಪ್ರಜ್ಞೆಯಿಂದ ನಿಮ್ಗೆ ಎಂತ ಹೇಳುವಂಥದ್ದು, ದಿನ ಪೂರ್ತಿ ಸೇವೆ ಮಾಡ್ಬೋದು, ಚಂದ ರೀತಿಯಲ್ಲಿ ಮಾಡ್ಬೋದು. ಹಾಗಾಗಿ ಈ ನಮ್ಮ ಆಂದೋಲನದ ಹೆಸರು ಕೃಷ್ಣ ಪ್ರಜ್ಞಾ ಆಂದೋಲನ. ಪ್ರಜ್ಞೆಯನ್ನು ಚೇಂಜ್ ಮಾಡುವ, ಕೃಷ್ಣ ಪ್ರಜ್ಞೆ ಮಾಡುವಂಥದ್ದು ಕೃಷ್ಣ ಪ್ರಜ್ಞಾ ಆಂದೋಲನ. ಹಾಗಾಗಿ ಬರ್ಬೇಕಂತ, ಅಳು ಬರ್ಬೇಕಂತೆ, ಸೇವೆಗೋಸ್ಕರ ಅಳು ಬರ್ಬೇಕು. ಜನರು ಹೆಚ್ಚಿನವರು ಇದ್ರ ಬಗ್ಗೆ ಹೇಳುವುದಿಲ್ಲ. ಯಾಕೆಂದ್ರೆ ಪೀಪಲ್ ಆರ್ ನಾಟ್ ಡೂಯಿಂಗ್ ದಿಸ್. ವೆನ್ ಯು ಆರ್ ಡೂಯಿಂಗ್ ದಿಸ್, ದೆನ್ ಯು ಕ್ಯಾನ್ ಸೇ ಬಾಯಿ. ಏಕೆಂದ್ರೆ ಹೀಗೆ ಓಪನ್ ಆಗುದಿಲ್ಲ. ಯಾಕೆಂದ್ರೆ ನಾನು ಮಾಡ್ತಾ ಇಲ್ಲ, ನಾನು ಹೇಗೆ ಹೇಳುವಂತದ್ದು. ವೆನ್ ಯು ಡೂ, ಯು ಕ್ಯಾನ್ ಟೆಲ್. ನಾನು ನಿನ್ನೆ ಕೂಡ ಹೇಳಿದ್ದೇನೆ, ಒಬ್ರು ಸೀನಿಯರ್ ಡಿವೋಟಿ ನನಗೆ ತುಂಬಾ ಮಾರ್ಗದರ್ಶನ ಮಾಡ್ತಾರೆ. ಅವರು ಇವೆಲ್ಲ ಜಾಸ್ತಿ ನೋಡ್ಲಿಕ್ಕಿಲ್ಲ, ಬೃಂದಾವನ ಬಾಬಾ ಅವ್ರೆಂತಂದ್ರೆ ಎಸ್ ತುಂಬಾ ಮಾರ್ಗದರ್ಶನ ಮಾಡ್ತಾರೆ. ಬಿಕಾಸ್ ಹಿ ಈಸ್ ಡೂಯಿಂಗ್. ಆ ಮಾರ್ಗದರ್ಶನ ಎಂತಂದ್ರೆ ಎಸ್ ಕೇಳುವ 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 ಅಂತ ಆಗ್ತದೆ. ಕೇಳದೆ ಯಾರು ಮಾಡಿದ್ರೆ ನಮ್ಗೆ ಆಸಕ್ತಿ ಕೂಡ ಬರ್ಲಿಕ್ಕಿಲ್ಲ. ಒಬ್ಬ ಒಂದು ಮಾಡುವಾಗ ನಮ್ಗೆ ಆಸಕ್ತಿ ಬರ್ತದೆ. ಹೀಗೇಗಂದ್ರೆ ನಾರದ ಮುನಿ ಈ ಹ್ಯಾಡ್ ಫುಲ್ ಕೃಷ್ಣ ಕಾನ್ಶಿಯಸ್ನೆಸ್. ಎಷ್ಟಿತ್ತಂದ್ರೆ ತುಂಬಾ ಇತ್ತು. ಯಾರಿಗೆ ಪ್ರೀಚ್ ಮಾಡ್ತಾರೆ ಅವರು ಶುದ್ಧ ಭಕ್ತ ಆಗೋದು. ನೀವು ಎಣಿಸಿ ಎಷ್ಟಿರ್ಬೇಕು. ಅದೇ ರೀತಿ ಸಪೋಸ್ ಇಫ್ ಯು ಆರ್ ಭಕ್ತಿ ಅಂದ್ರೆ ಅಂತ ಡಿವೋಷನಲ್ ಸರ್ವಿಸ್. ಯು ಹ್ಯಾವ್ ಟು ಸರ್ವ್. ಈಗ ಇಲ್ಲಿ ನಾವು ಎಸ್ ಇಲ್ಲಿ ಇದ್ದೇನೆ, ನನಗೆ ವೈಕುಂಠಕ್ಕೆ ಹೋಗ್ಬೇಕು, ಇಲ್ಲಿ ಸೇವೆ ಮಾಡುವುದಿಲ್ಲ. ಇಲ್ಲಿ ನಮ್ಮ ಸೋಕಾಲ್ಡ್ ರಿಲೇಷನ್ ಅದು ನಾವು ಸೇವೆ ಮಾಡ್ತೇವೆ. ಅಲ್ಲಿ ನಾನು ವೈಕುಂಠಕ್ಕೆ ಹೋಗ್ತೇನೆ, ಹೋಗ್ಲಿಕ್ಕೆ ಆಗುವುದಿಲ್ಲ ಸರ್. ಎಂತ ನೀವು ಜೋಕ್ ಅಂತ ಎಣಿಸಿದ್ದೀರಾ? ಜೋಕ್ ಅಲ್ಲ.
ಹೇಗೆಂದ್ರೆ ವೈಕುಂಠದ ವಿಮಾನ ಬರುವುದಿಲ್ಲ. ನಾವು ಪರ್ಫೆಕ್ಷನ್ ಆದ್ಮೇಲೆ ಇಫ್ ಯು ಆರ್ ಸರ್ವಿಂಗ್ ಅದು ಕೂಡ ಎಂತ, ನಾವು ಭಕ್ತಿ ಸೇವೆ ಮಾಡಿ 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 ಪರ್ಫೆಕ್ಷನ್ ಆದ್ಮೇಲೆ ಬರುವಂತದ್ದು. ಇಟ್ ಟೇಕ್ ಸೋ ಮೆನಿ ಇಯರ್ಸ್ ಪರ್ಫೆಕ್ಷನ್ ಆಗ್ಲಿಕ್ಕೆ. ಸುಲಭದ ಪ್ರೊಸೆಸ್ ಅಲ್ಲ ಅದು. ಜನ ನಾನು ಭಕ್ತಿ ಮಾಡ್ತೇನೆ, ನಾನು ವೈಕುಂಠಕ್ಕೆ ಹೋಗ್ತೇನೆ. ಇಲ್ಲ ಸರ್, ಅಷ್ಟು ಸುಲಭ ಇಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಹೈಯದಕ್ಕೆ ಅಪ್ರತಿಹತ ಆಗ್ಬೇಕು. ಹಾಗಾಗಿ ಹಂತ ಹಂತವಾಗಿ, ಅಂದ್ರೆ ಒಮ್ಮೆಲೆ ಮಾಡ್ಲಿಕ್ಕೆ ಬರುವುದಿಲ್ಲ. ಗ್ರಾಜುಯಲಿ ನಾವು ಇನ್ಕ್ರೀಸ್ ಮಾಡ್ತಾ ಬರ್ಬೇಕು, ಇನ್ಕ್ರೀಸ್ ಆಗ್ಬೇಕು. ಇನ್ಕ್ರೀಸ್ ಆಗದೆ ನಮ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಫುಲ್ಲಿ ರಿಯಲೈಸೇಷನ್ ಬರಬೇಕು, ಟೋಟಲ್ ರಿಯಲೈಸೇಷನ್. ಹೌ ಯು ವಿಲ್ ಗೆಟ್ ರಿಯಲೈಸೇಷನ್? ಬೈ ಸರ್ವಿಂಗ್. ಈ ಭಗವಂತನ ಸೇವೆ ಮಾಡಿ ಮಾಡಿ ಬರುವಂತದ್ದು. ಹಾಗಾಗಿ ಈಗ ಸಪೋಸ್ ವೈಕುಂಠಕ್ಕೆ ಹೋಗ್ತೇವೆ, ನಾವು ಇಲ್ಲಿ ಸೇವೆ ಮಾಡ್ತಾ ಇಲ್ಲ, ಅಲ್ಲಿ ಹೋಗಿ ನಾವು ಹೀಗೆ ಮುಖ ನೋಡ್ತೇವೆ, ಸೇವೆ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಹೋಗ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಸಪೋಸ್ ಹೋದ್ರು ಕೂಡ ಇಲ್ಲಿ ನಮ್ಗೆ ಸೇವೆ ಮಾಡಿ ಗೊತ್ತಿಲ್ಲ, ಅಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ? ಹೇಗೆ ಆಗ್ತದೆ? ನೀವೊಂದು ಎಂತಂದ್ರೆ ಒಂದು ಲಾಜಿಕ್ ಆಗಿ ನೀವೊಂದು ಯೋಚನೆ ಮಾಡಿ. ಭಗವಂತನ ಧಾಮದಲ್ಲಿ ಎಲ್ಲರೂ ಭಗವಂತನಿಗೆ ಸೇವೆ ಮಾಡುವಂತದ್ದು. ನಾವು ಅಲ್ಲಿ ಹೋಗಿ ಕೈ ಕಟ್ಟಿ ಹೀಗೆ ನೋಡಿದ್ರೆ ಆಗ್ತದ? ಆಗುದಿಲ್ಲ. ಸೊ ಯು ಶುಡ್ ಸ್ಟಾರ್ಟ್ ಸರ್ವಿಂಗ್. ಈ ಪ್ರಭುಪಾದ ನೋಡಿ, ಇಸ್ಕಾನ್ ಸಂಸ್ಥೆಯದು ಮೈನ್ ಫಿಲಾಸಫಿ ಅಂತಂದ್ರೆ ಇದೆ, ಕನ್ಕ್ಲೂಷನ್ ಇದೆ. ಪ್ರಭುಪಾದ ಭಗವದ್ಗೀತೆ ಇರಲಿ, ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಹೆಚ್ಚಿನವರು ಯಾವ ರೀತಿ ನೀವು ಓದ್ತೀರಿ ಅಂದ್ರೆ ನಮ್ಗೆ ಹೇಗೆ ಬೇಕು ಆ ರೀತಿ ನಾವು ಓದುವಂಥದ್ದು. ಹಾಗೆಲ್ಲ ನಮ್ಗೆ ಹೇಗೆ ಬೇಕು ಆ ರೀತಿ ಅಲ್ಲ. ನೀವು ಎಲ್ಲ ಭಗವದ್ಗೀತೆ ಭಾವಾರ್ಥ, ಭಾಗವತಂ ಭಾವಾರ್ಥ, ಚೈತನ್ಯ ಚರಿತಂ ಭಾವಾರ್ಥ, ಮತ್ತೆ ಎಲ್ಲ ಸಣ್ಣ ಸಣ್ಣ ಪುಸ್ತಕ ಎಲ್ಲವನ್ನು ನೋಡಿದ್ರೆ ಪ್ರಭುಪಾದ ಇರುವಂತದ್ದು ಲಾಸ್ಟ್ ಪ್ರಭುಪಾದ ಪಾಯಿಂಟ್ ಬರುವಂತ ಏನಂದ್ರೆ ಯು ಶುಡ್ ಸರ್ವ್ ಕೃಷ್ಣ. ಪ್ರಭುಪಾದ ಇದನ್ನೇ ಹೇಳುವಂಥದ್ದು. ಆದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ನಾವು ಎಂತ ಹೇಳುವಂಥದ್ದು, ಪೆದ್ದರು. ನಾವು ಓದ್ತೇವೆ, ಓದುವಾಗ ಕೂಡ ನಮ್ಗೆ ಅರ್ಥ ಆಗುದಿಲ್ಲ. ಯಾಕೆ ಅರ್ಥ ಆಗುದಿಲ್ಲ? ಯಾಕಂದ್ರೆ ನಮ್ಗೆ ಸೇವೆ ಮಾಡಲಿಕ್ಕೆ ಇಚ್ಛೆ ಇಲ್ಲ. ನನ್ನ ಸೇವೆ ಮಾಡಬೇಕು, ಅದಕ್ಕೆ ನಾವು ಇಲ್ಲಿ ಬಂದದ್ದು. ಆ ರೀಸನ್ಗೆ ನಾವು ಇಲ್ಲಿ ಬಂದದ್ದು, ನನ್ನ ಸೇವೆ ಮಾಡ್ಬೇಕು. ನಾವು ಕೃಷ್ಣನ ಸೇವೆ ಮಾಡಬೇಕು. ಭಗವಂತನ ಧಾಮದಲ್ಲಿ ಕೃಷ್ಣ ಸೆಂಟರ್ ಅಲ್ಲಿ, ನಾವು ಸೆಂಟರ್ ಅಲ್ಲ. ವಿ ಆರ್ ನಾಟ್ ಇನ್ ಸೆಂಟರ್, ನಾವು ಸೆಂಟರ್ ಅಲ್ಲ, ಕೃಷ್ಣ ಇಸ್ ಸೆಂಟರ್. ಹಾಗಾಗಿ ಒನ್ಸ್ ಯು ಸ್ಟಾರ್ಟ್ ಸರ್ವಿಂಗ್ ಕೃಷ್ಣ, ಟೀಯರ್ಸ್ ವಿಲ್ ಕಮ್. ಹೇಗೆ ಅಂದ್ರೆ ಸೇವೆಯಿಂದ ಸಾಧನೆ ಒಳ್ಳೇದಾಗ್ತದೆ, ಅಸೋಸಿಯೇಷನ್ ಇಂದ ಸೇವೆ ಬರುವಂತದ್ದು, ಸೇವೆಯಿಂದ ಸಾಧನೆ ಒಳ್ಳೇದಾಗ್ತದೆ, ಸಾಧನೆ ಒಳ್ಳೇದಾದ ಮೇಲೆ ಸೇವೆ ಕೂಡ ಒಳ್ಳೇದಾಗ್ತದೆ, ಸೇವೆ ಒಳ್ಳೇದಾದ ಮೇಲೆ ಒಳ್ಳೆ ಅಸೋಸಿಯೇಷನ್ ಆಗ್ತದೆ. ದೆನ್ ಟೀಯರ್ಸ್ ವಿಲ್ ಕಮ್. ಮತ್ತೆ ಟೀಯರ್ಸ್ ಬರ್ತದೆ ಜೆನ್ವಿನ್ಲಿ. ಎಸ್ ಕೃಷ್ಣ, ಎಸ್ ಬರ್ತದೆ. ಐ ಆಮ್ ನಾಟ್ ಕ್ವಾಲಿಫೈಡ್. ನನಗೆ ಎಷ್ಟೋ ಸಲ ಆಗ್ತದೆ ಕ್ಲಾಸ್ ಆದ್ಮೇಲೆ, ನಾನು ಭಗವಂತ ಅಡ್ಡ ಬೀಳುವಾಗ ನಾನು ಹೇಳುವಂಥದ್ದು, ಭಗವಂತ ಕ್ಲಾಸ್ ನಾನು ಮಾಡಿದ ಮೇಲೆ, ಭಗವಂತ ಅಡ್ಡ ಬಿದ್ದ ಮೇಲೆ, ಭಗವಂತ ನನಗೆ ಅರ್ಹತೆ ಇಲ್ಲ, ಭಗವಂತ ನಾನು ಕ್ಲಾಸ್ ಮಾಡಿದ್ದೇನೆ, ನಾನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ ಪ್ರಭುಪಾದ್, ನನಗೇನು ಅರ್ಹತೆ ಇಲ್ಲ, ದಯವಿಟ್ಟು ನನಗೆ ಕೃಪೆ ತೋರಿಸಿ, ಒಳ್ಳೆ ಕ್ಲಾಸ್ ಮಾಡುವಾಗ ನನಗೆ ಕೃಪೆ ತೋರಿಸಿ, ಈ ರೀತಿ ನಾನು ಹೇಳ್ತೇನೆ ಅಡ್ಡ ಬಿಡುವಾಗ. ನನಗೆ ಅರ್ಹತೆ ಇಲ್ಲ. ಹಾಗಾಗಿ ಇದು ಒಳಗಿಂದ ಬರಬೇಕು, ಜನ್ವಿನ್ ಬರಬೇಕು. ಅರ್ಹತೆ ಇಲ್ಲ, ಆಕ್ಚುಲಿ ಇಲ್ಲ. ಈ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲ, ಚೈತನ್ಯ ಚರಿತ್ರೆ ಹೇಳುವಂತ ಅರ್ಹತೆ ಇಲ್ಲ. ಆದ್ರೆ
ಸಂಪ್ರದಾಯ ಮತ್ತು ಗುರು ಪರಂಪರೆಯನ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸೀನಿಯರ್ ವೈಷ್ಣವ ಹೇಳಿದ್ದಾರೆ, ಕೂತ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೇ. ಐ ಆಮ್ ನಾಟ್ ಕ್ವಾಲಿಫೈಡ್, ನನಗೆ ಅರ್ಹತೆ ಇಲ್ಲ. ಸೊ ಒಳಗಿಂದ ಅದು ಜನ್ವಿನ್ ಬರ್ಬೇಕು. ಸೇವೆ ಮಾಡಿ 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 ಬರ್ತದೆ, ಅದು ಆರ್ಟಿಫಿಷಿಯಲಿ ಬರುವುದಲ್ಲ. ಹಾಗಾಗಿ ಮೇನ್ ಎಂತಂದ್ರೆ ನಮ್ಗೆ ಟಿಯರ್ಸ್ ಬರ್ಬೇಕು. ಎಂತಂದ್ರೆ ಕಣ್ಣೀರು ಬರ್ಬೇಕು. ಯಾವುದಕ್ಕೆ ಕಣ್ಣೀರು? ಮಗಳು ಕೂಗಿದಲ್ಲ ಅದಕ್ಕೆಲ್ಲ, ಮಗಳಿಗೆ ಹುಷಾರಿಲ್ಲ ಅದಕ್ಕೆಲ್ಲ, ಮಗಳನ್ನು ಅಡ್ಮಿಟ್ ಮಾಡಿದ್ದೇನೆ ಮಗನನ್ನು ಅಡ್ಮಿಟ್ ಅದಕ್ಕೆ ಬರುವುದಲ್ಲ. ಅದಕ್ಕೆ ನಮ್ಗೆ ಬರ್ತದೆ ಕಣ್ಣೀರು, ಹೇಳದೆ ಬರ್ತದೆ, ರಪ್ಪ ಬರ್ತದೆ. ಯಾಕೆ ನಾವು ಅಲ್ಲಿ ಅಟ್ಯಾಚ್ ಆಗಿದ್ದೇವೆ. ಕೃಷ್ಣನಲ್ಲಿ ಅಟ್ಯಾಚ್ ಆಗಲಿಲ್ಲ, ನಮ್ಗೆ ಸೇವೆ ಬೇಡ, ನಮ್ಗೆ ಕಣ್ಣೀರು ಬರುವುದಿಲ್ಲ. ಆಕ್ಚುಲಿ ಬರ್ಬೇಕು. ಯು ಹ್ಯಾವ್ ಟು ಕ್ರೈ ಫಾರ್ ದಿ ಸೇವಾ ಕೈಂಡ್ಲಿ, ಎಂಗೇಜ್ ಮೀ ಇನ್ ಯುವರ್ ಸರ್ವಿಸ್ ಕೈಂಡ್ಲಿ. ಕೇಳ್ಬೇಕಂತ ಬೇಡ್ಬೇಕು, ಭಿಕ್ಷೆ ಬೇಡ್ಬೇಕು ನಾವು. ಸೇವೆಯಲ್ಲಿ ನನ್ನನ್ನು ತೊಡಗಿಸು, ದಯವಿಟ್ಟು ನನಗೆ ಸೇವೆ ಕೊಡು ಕೊಡು ಕೊಡು, ಈ ರೀತಿ ಕೇಳ್ಬೇಕಂತ ನಾವು. ಸೇವೆ ಇಲ್ಲದೆ ನನಗೆ ಬದುಕಲಿಕ್ಕೆ ಆಗುವುದಿಲ್ಲ, ನನಗೆ ಸೇವೆ ಕೊಡು ಕೊಡು. ಈಗ ನಾವು ಸೇವೆ ಕೊಡುವಾಗ, ನಾನು ಈಗ ನೆಕ್ಸ್ಟ್ ಮಂತ್ ನೋಡುವ, ಈ ಮಂತ್ ನಮ್ಗೆ ಸ್ವಲ್ಪ ಬ್ಯುಸಿ. ಮತ್ತೆ ನಾವು ಸಿಲೆಕ್ಟಿವ್, ಇದು ಬೇಡ ನನಗೆ, ಇದು ಮಾತ್ರ ಬೇಕು. ಸೇವೆ ಯಾವುದು ಕೊಟ್ಟು ಅದನ್ನು ನಾವು ಮಾಡಬೇಕು. ಈಗ ನೋಡಿ ನನಗೆ ಅಂತ ಅಂದ್ರೆ ಪ್ರೆಸಿಡೆಂಟ್ ಎಂತ ಹೇಳ್ತಾರೆ ಅದನ್ನು ಮಾಡೋದು. ಇವತ್ತು 3-4 ಕೆಲಸ ಹೇಳಿದ್ರು, ಅದನ್ನು ಮಾಡಿದೆ. ಹೊರಗೆ ಹೋಗಿದೆ, ಬೆಳಿಗ್ಗೆ ಹೋಗಿದ್ದೆ, ಈಗ ಬಂದೆ 7:30. ಎಂತ ಹೇಳ್ತಾರೆ ಅದನ್ನು ಮಾಡುವಂಥದ್ದು. ಕಸ ಗುಡಿಸು ಅಂತ, ಕ್ಲೀನ್ ಮಾಡುವಂಥದ್ದು, ಡ್ರೈವಿಂಗ್ ಮಾಡು ನನ್ನೊಟ್ಟಿಗೆ ಬಾ ಡ್ರೈವಿಂಗ್ ಮಾಡುವಂಥದ್ದು, ಕ್ಲಾಸ್ ಮಾಡು ಕೆಲಸ ಹೇಳ್ತೀವಿ, ಕ್ಲಾಸ್ ಮಾಡುವಂಥ. ಮೊನ್ನೆ ಹೇಳಿದ್ರು, ಸೋಮವಾರ ಮಾಡಿದೆ. ಕುಕಿಂಗ್ ಮಾಡು, ಫ್ರೈಡೆ ಸ್ಯಾಟರ್ಡೆ ಕುಕಿಂಗ್ ಮಾಡುವಂಥ. ವೆಸಲ್ ವಾಶ್ ಮಾಡು. ಮೊನ್ನೆ ಸಂಡೆ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ರು, ಅಲ್ಲಿ ಈ ಎಂತ ಹೇಳುವಂಥದ್ದು, ಅದಕ್ಕೆ ಕೊಟ್ಟುವಿಂದ ಅದು ಕ್ಲೀನ್ ಮಾಡ್ಲಿಕ್ಕೆ ಹೋದೆ. ಯಾವ್ದು ಹೇಳ್ತಾರೆ ಅದನ್ನು ಮಾಡುವಂಥದ್ದು. ನಾವು ಅಂತ ನನಗೆ ಪರ್ಟಿಕ್ಯುಲರ್ ಐ ವಾಂಟ್ ದಿಸ್ ಸರ್ವಿಸ್ ಓನ್ಲಿ, ದಿಸ್ ಇಸ್ ನಾಟ್ ಸರ್ವಿಸ್. ಇದು ಸರ್ವಿಸ್ ಅಲ್ಲ, ಅದು ಸರ್ವಿಸ್ ಅಲ್ಲ, ಸೇವೆ ಅಲ್ಲ. ನಾನು ಇದನ್ನು ಮಾತ್ರ ಮಾಡ್ತೇನೆ ಕ್ಲಾಸಲ್ಲಿ, ನಾನು ಇದನ್ನು ಕ್ಲಾಸನ್ನು ಮಾತ್ರ ಮಾಡ್ತೇನೆ, ಅದು ಆಗುದಿಲ್ಲ, ಇದು ಆಗುದಿಲ್ಲ, ಇಲ್ಲ. ದಟ್ ಇಸ್ ನಾಟ್ ಸರ್ವಿಸ್, ಅದು ಸರ್ವಿಸ್ ಅಲ್ಲ. ವೆನ್ ಸೀನಿಯರ್ಸ್ ಹೇಳುವಾಗ ನಾವು ಹೇಗೆ ಅಂದ್ರೆ ತುದಿ ಕಾಲಲ್ಲಿ ಇರ್ಬೇಕಂತ, ಯಾವ್ದು ಕೊಟ್ಟರು ಕೂಡ ಮಾಡ್ಬೇಕಂತ. ದಟ್ ಈಸ್ ಸರ್ವಿಸ್. ಹೇಗೆಂದ್ರೆ ಹನುಮಾನ್ ತರ ಸದಾ ನಿನ್ನ ಸೇವೆಯಲ್ಲಿ ಸಿಗ್ತಾನ, ವೆಯ್ಟ್ ಮಾಡ್ತಾ ಇದ್ದಾನೆ ಹನುಮಾನ್ ಸೇವೆಗೆ. ನಾವು ಹಾಗೆ ಅಲ್ಲ, ನಾವು ವಿ ಆರ್ ಸಿಲೆಕ್ಟಿವ್. ಇಂಥದ್ದು ಮಾತ್ರ ಮಾಡುವಂಥದ್ದು, ಮತ್ತೆ ಈ ದಿನ ಮಾತ್ರ ಮಾಡುವಂಥದ್ದು, ಮತ್ತೆ ಹೀಗೆ ಮಾತ್ರ ಮಾಡುವಂಥದ್ದು, ಹೀಗೆ ಮಾತ್ರ ಮಾಡುವ. ಇಂಥ ಸರ್ವಿಸ್ ಭಗವಂತನಿಗೆ ಬೇಡ ಸರ್. ಬಟ್ ಸ್ಟಿಲ್ ಸಮ್ ಯು ಆರ್ ಡೂಯಿಂಗ್ ಸಮಥಿಂಗ್ ಬೆಟರ್ ದನ್ ನಥಿಂಗ್. ಏನ್ ಮಾಡೋದಕ್ಕೆ ಅದು ಓಕೆ, ಆದ್ರೆ ಆ ಸರ್ವಿಸ್ ಅಲ್ಲಿ ನಮ್ಗೆ ಕಣ್ಣಲ್ಲಿ ನೀರು ಬರುವುದಿಲ್ಲ. ಕಣ್ಣಲ್ಲಿ ನೀರು ಬರ್ಬೇಕಿದ್ರೆ ವಿ ಹ್ಯಾವ್ ಟು ಡೂ. ಅಂದ್ರೆ ಈಗ ನೋಡಿ, ಹನುಮಾನ್ ಬಗ್ಗೆ ಹೇಳುವ. ಹನುಮಾನ್ ತ್ರೇತಾಯುಗದಲ್ಲಿ he was the commander in chief for Rama, our main. ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ. ಅದೇ ದ್ವಾಪರ ಯುಗದಲ್ಲಿ ಕೃಷ್ಣ ಬೇರೆ ರಾಮ ಬೇರೆ ಅಲ್ಲ, ಕೃಷ್ಣ ಇದ್ದಾನೆ, ಅವ ಫ್ಲಾಗ್ ಆಗಿದ್ದಾನೆ, ಫ್ಲಾಗ್ ಅಲ್ಲಿ ಇದ್ದಾನೆ ಹನುಮಾನ್. ಅವನಿಗೆ ಎಂತ ಸೇವೆ ಅಂತ, ಅವನಿಗೆ ಸೇವೆ ಹುರಿದುಂಬಿಸುವಂತದ್ದು. ಅಂದ್ರೆ ಅರ್ಜುನ ಬಾಣ ಬಿಡುವಾಗ ಹರಿಬೋಲ್ ಹೇಳಲಿಕ್ಕೆ ಅಷ್ಟೇ, ಇದು ಸೇವೆ ಅವನಿಗೆ. ಆದ್ರೆ ಅವ ಹೇಳಿಲ್ಲ, ನಾನು ಲಾಸ್ಟ್ ತ್ರೇತಾಯುಗದಲ್ಲಿ ಐ ವಾಸ್ ಕಮಾಂಡರ್ ಇನ್ ಚೀಫ್. ಕೃಷ್ಣ ಅರ್ಜುನವನ್ನು ಬದಿಗಿಡು, ನಾನು ಎಲ್ಲರನ್ನು ಕೊಲ್ತೇನೆ ಹೇಳ್ಬೋದಿತ್ತು ಅವನಿಗೆ. ಈಸ್ ಕೆಪೇಬಲ್ ಆಫ್ ಆಲ್ಸೋ, ಅದು ಮಾಡ್ಲಿಕ್ಕೆ ಅವನಿಗೆ ಕೆಪಬಿಲಿಟಿ ಕೂಡ ಉಂಟು. ಅದು ಹೇಳಿಲ್ಲ. ಯಾವ ಸೇವೆ ಕೊಟ್ಟಿದ್ದ ಅದನ್ನು ಮಾಡಿದ್ದಾನೆ. ದಿಸ್ ಈಸ್ ಸೇವಾ.
ಇದು ಸೇವೆ. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ರಾಮನ ಒಂದು ಲೆಜ್ಜರ್ ಅಲ್ಲಿ ಯಾರೆಲ್ಲ ರಾಮನನ್ನು ನೆನಪಿಸ್ತಾರೆ, ರಾಮನ ಯೋಚನೆ ಮಾಡ್ತಾರೆ, ಅವ್ರದ್ದು ಪುಸ್ತಕ ಲಿಸ್ಟ್ ಉಂಟು. ಹನುಮಾನ್ ನೋಡ್ತಾ ಇದ್ದಾನೆ, ಹನುಮಾನ್ಗೆ ಹೆಸರಿಲ್ಲ, ಎಲ್ಲರದ್ದು ಹೆಸರುಂಟು. ಹನುಮಾನ್ಗೆ ಬೇಜಾರಾಯ್ತು, ನಾನು ನಿನ್ನನ್ನು ಸದಾ ನಿನ್ನನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ, ಯಾಕೆ ಈ ಪುಸ್ತಕದಲ್ಲಿ ನನ್ನ ಹೆಸರಿಲ್ಲ? ಹನುಮಾನ್ ಹೇಳ್ತಾನೆ. ಅದಕ್ಕೆ ರಾಮ ಹೇಳುವಂತದ್ದು, ರಾಮ ಇಮಿಡಿಯೇಟ್ ಇನ್ನೊಂದು ಬುಕ್ ತರ್ತಾನೆ, ಲೆಕ್ಚರ್, ಅದರಲ್ಲಿ ಒಂದೇ ಹೆಸರು ಹನುಮಾನ್. ಹನುಮಾನ್ ಕೇಳಿದ್ರೆ ಇದೆ ಅಂತ, ಇದು ನಾನು ಸದಾ ನಿನ್ನನ್ನು ಯೋಚನೆ ಮಾಡುವಂತದ್ದು, ಸದಾ ನಿನ್ನದೇ ನನಗೆ ಯೋಚನೆ. ಯಾಕೆ? ಬಿಕಾಸ್ ಆಫ್ ಹಿಸ್ ಸೇವಾ. He is ready for anything. ಯಾವ ಸೇವೆ ಕೂಡ ರೆಡಿ ಅವ, ಯಾವ ಸೇವೆ ಕೂಡ ರೆಡಿ. ಹಾಗಾಗಿ ಕಣ್ಣಲ್ಲಿ ಕಣ್ಣೀರು ಬರ್ಬೇಕಂತೆ ಸೇವೆಗೋಸ್ಕರ. ಐ ವಾಂಟ್ ಟು ಸೇವ್, ಐ ವಾಂಟ್ ಟು ಸರ್ವ್. ಲೈಫ್ ಆಫ್ ದ ಲೈಫ್, ಜನ್ಮ ಜನ್ಮದಲ್ಲಿ ನಾನು ಇಂದ್ರಿಯ ಸುಖಕ್ಕೋಸ್ಕರ ನಾನು ನನ್ನ ಜೀವನವನ್ನು ವ್ಯರ್ಥ ಮಾಡಿದ್ದೇನೆ. ತುಂಬಾ ಕೋಟಿ ಜನ್ಮ ನಾನು ಪಡೆದಿದ್ದೇನೆ, ಎಲ್ಲ ಜನ್ಮದಲ್ಲಿ ನಾನು ಅದನ್ನೇ ಮಾಡಿದ್ದು. ಚೂಯಿಂಗ್ ದ ಶೂಟ್, ಪುನಃ ಪುನಃ ಚರ್ವಿತ ಸರ್ವನಾನ, ಎಂತ ನಾವು ಜಗ್ದಿದ್ದೇವೆ ಅದನ್ನೇ ನಾನು ಜಗ್ದಿದ್ದೇನೆ. ಲೈಫ್ ಆಫ್ ದ ಲೈಫ್. ಈಗ ನನಗೆ ಅದು ಜಗಿಯುವುದು ಇಷ್ಟ ಇಲ್ಲ, ನನಗಿದು ಅದು ಬೇಡ, ಇಂದ್ರಿಯ ಸುಖ ಬೇಡ. ಐ ವಾಂಟ್ ಟು ಸರ್ವ್ ಯು. ನನಗೀಗ ನಿನ್ನ ಸೇವೆ ಮಾಡಬೇಕು. ಹಾಗಾಗಿ ಜೆನ್ವಿನ್ ಆಗಿ ಬರ್ಬೇಕಂತ. ಈಗ ಹೇಗಂದ್ರೆ ಪಿಕ್ಚರ್ ಆಕ್ಟರ್ಸ್ನವರು, ಈಗ ಸಪೋಸ್ ನಾಳೆ ಸೀನ್ ಉಂಟು, ಯಾವ ಸೀನ್? ಅಳುವಂತ ಸೀನ್. ಅವ್ರು ಇವತ್ತು ರಾತ್ರಿ ಪ್ರಾಕ್ಟೀಸ್ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಬರ್ತದೆ ಸ್ಟುಡಿಯೋದಲ್ಲಿ, ಅವರಿಗೆ ಬರ್ತದೆ, ಕೂಗ್ತಾರೆ, ಮೇ ತೇರಿ ತು ಮೇರಿ, ಈ ರೀತಿ ಕೂಗು ಬರ್ತದೆ ಅವರಿಗೆ ಹೇಳುವಾಗ. ಹೇಗೆಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ, ತುಂಬಾ ಪ್ರಾಕ್ಟೀಸ್ ಆಗ್ತದೆ. ಅದು ಜನ್ಮಿನ್ ಕೂಗಲ್ಲ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಒಮ್ಮೆ ಎಂತಾಯ್ತು ಅಂದ್ರೆ, ಒಂದು ಡಿವೋಟಿ, ಇದು ಬ್ಯಾಂಗ್ಳೂರು ದೇವಸ್ಥಾನದಲ್ಲಿ, ಆಲ್ಮೋಸ್ಟ್ 28 ವರ್ಷದ ಹಿಂದೆ, 27 ವರ್ಷದ ಹಿಂದೆ ಬಂದವ. ಸ್ಟಾರ್ಟಿಂಗ್ 1-2 ತಿಂಗಳಾಯ್ತು. ಒಂದ್ ದಿವಸ ಬೆಳಿಗ್ಗೆ ಜಪ ಮಾಡುವಾಗ ಅಳ್ತಾ ಇದ್ದಾನೆ. ಎಲ್ಲ ದಿಸ್ ಡಿವೋಟಿ ಇಸ್ ಅ ಪ್ಯೂರ್ ಡಿವೋಟಿ, ಶುದ್ಧ ಭಕ್ತ. ಎಲ್ಲರೂ ಅವನ ಹತ್ರ ಹೋದ್ರು. ಪ್ರೆಸಿಡೆಂಟ್ ಬಂದ್ರು. ಪ್ರೆಸಿಡೆಂಟ್ ಗೊತ್ತಾಯ್ತು ಇವ ಎಂತ ಸ್ಟ್ಯಾಂಡರ್ಡ್ ಅಂತ. ಪ್ರೆಸಿಡೆಂಟ್ ಹೇಳಿದ್ರು, ಅಂದ್ರೆ ರಾತ್ರಿ ಚೈತನ್ಯ ಸರಿತ ಕ್ಲಾಸ್ ಕೇಳಿದ್ರೆ, ಇಂಥದೇ ಕ್ಲಾಸ್. ಹಾಗೆ ಪೂರ್ತಿ ರಾತ್ರಿ ಇಡೀ ಅದನ್ನೇ ಮಾಡಿದ ನಾಟಕ. ಬೆಳಿಗ್ಗೆ ಬಂತು. ಅದು ಜೆನ್ವಿನ್ ಅಲ್ಲ. ಜೆನ್ವಿನ್ ಅಂದ್ರೆ ಒಳಗಿಂದ ಬರ್ಬೇಕು. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ದಿ ಕೋರ್ ಆಫ್ ದಿ ಆರ್ಟ್. ಹೇಗೆ ಬರುವಂತದ್ದು? ಬೈ ಸರ್ವಿಂಗ್. ವಿದೌಟ್ ಸರ್ವಿಂಗ್ ಇಟ್ ವಿಲ್ ನಾಟ್ ಕಮ್. ಸೇವೆ ಮಾಡದೆ ಅದು ಬರುವುದಿಲ್ಲ. ಯು ಶುಡ್ ಹ್ಯಾವ್ ರಿಯಲೈಸೇಷನ್. ಸಾಕ್ಷಾತ್ಕಾರ ಇರಬೇಕು, ಮತ್ತೆ ಮಾತ್ರ ಬರುವಂತದ್ದು. ಸುಮ್ಮನೆ ಬರುವುದಲ್ಲ, ಸುಮ್ಮನೆ ಬರುವುದಲ್ಲ. ಹೇಗಂದ್ರೆ ಇವತ್ತು ನಾನು ಮಾಡ್ತೇನೆ ಸೇವೆ, ನಾಳೆ ಆಗುವುದಿಲ್ಲ. ಈ ರೀತಿ ಇಲ್ಲ. ಸೇವೆ ಇವತ್ತು ಮಾಡ್ತೇನೆ, ನಾಳೆ ಇಲ್ಲ, ಹುಷಾರಿಲ್ಲ. ಅಂದ್ರೆ ಡಿವೋಟೀಸ್ ಹೇಗೆ ಅಂದ್ರೆ, ಅವ ಇಮಿಡಿಯೇಟ್ ಎದ್ದು ಹೇಳ್ತಾನೆ, ಐ ವಾಂಟ್ ಟು ಸರ್ವ್. ಹುಷಾರೆಲ್ಲ ಅವನಿಗೆ ಅದನ್ನು ಬದಿಗಿಡ್ತಾನೆ. ಅವಂದು ನೋಡುದಿಲ್ಲ. ಈ ಜಸ್ಟ್ ಯು ವಾಂಟ್ ಟು ಸರ್ವ್. ಅವನಿಗೆ ಕೃಷ್ಣ ಫಸ್ಟ್, ನಮಗೆ ಹಾಗೆ ಅಲ್ಲ. ಕೃಷ್ಣ ಫಸ್ಟ್, ಕೃಷ್ಣ ಲಾಸ್ಟ್, ಕೃಷ್ಣ ಲಾಸ್ಟ್. ಹಾಗಾಗಿ ಇಂಥ ಸೇವೆ, ಈ ಪ್ಲಾಟ್ಫಾರ್ಮ್ಗೆ ನಾವು ಯಾವಾಗ ಬರ್ತೇವೆ, ಆಗ ಟಿಯರ್ಸ್ ವಿಲ್ ಆಟೋಮೆಟಿಕಲಿ ವಿಲ್ ಕಮ್. ಬರ್ತದೆ ಆಟೋಮೆಟಿಕ್. ಅದು ಜೆನ್ವಿನ್ ಟಿಯರ್ಸ್. ಕೂಗು ಜೆನ್ವಿನ್ ಅದು. ಹಾಗಾಗಿ
ಸೊ ವಿ ಶುಡ್ ಸ್ಟಾರ್ಟ್ ಸರ್ವಿಂಗ್. ಸೇವೆ ನಾವು ಸ್ಟಾರ್ಟ್ ಮಾಡ್ಬೇಕು. ಮೆಲ್ಲನೆ ನಾವು ಮಾಡ್ತಾ 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 ಹಂತ ಹಂತವಾಗಿ ನಾವು ಅದನ್ನು ಇನ್ಕ್ರೀಸ್ ಮಾಡ್ತಾ 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 ಸಾಯುವಾಗ ಟೋಟಲಿ ವಿ ಶುಡ್ ಬಿ ಅಬ್ಸಾರ್ಬ್ ಇನ್ ಸರ್ವಿಂಗ್. ಅಂದ್ರೆ ಸಾಯೋ ಟೈಮ್ ಬರುವಾಗ, ಅಂದ್ರೆ ಸಾಯೋ ಟೈಮ್ ನಾವು ಟೋಟಲಿ ಪರ್ಫೆಕ್ಟ್ ಆಗ್ಬೇಕು. ಪರ್ಫೆಕ್ಷನ್ ಆಫ್ ಲೈಫ್ ಮೀನ್ಸ್ ಟೋಟಲಿ ಅಬ್ಸಾರ್ಬ್ ಇನ್ ಕೃಷ್ಣ ಸರ್ವಿಸ್, ಟೋಟಲಿ ಅಬ್ಸಾರ್ಬ್ ಇನ್ ಕೃಷ್ಣಸ್ ಲೋಟಸ್ ಫೀಟ್. ಲೋಟಸ್ ಫೀಟ್ ಅಂದ್ರೆ ಅಂತ ಐ ವಾಂಟ್ ಟು ಸರ್ವ್ ಯು. ಶುದ್ಧ ಭಕ್ತರು ಈಗ ಪ್ರಭುಪಾದ್, ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್, ಗೌರ ಕಿಶೋರದಾಸ್ ಬಾಬುಜಿ ಮಹಾರಾಜ್, ಭಕ್ತ ವಿನೋದ್ ಠಾಕೂರ್ ಮಹಾರಾಜ್, ಜಗನ್ನಾಥ ದಾಸ್ ಬಾಬುಜಿ ಮಹಾರಾಜ್, ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ ಚಕ್ರವರ್ತಿ ಠಾಕೂರ್, ನರೋತ್ತಮ ದಾಸ, ಶ್ರೀನಿವಾಸ ಆಚಾರ್ಯ, ರಾಮಚಂದ್ರ, ಶ್ರೀನಿವಾಸ ಆಚಾರ್ಯ, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ, ಲೋಕನಾಥ್ ಗೋಸ್ವಾಮಿ, ಜಿಯೋ ಗೋಸ್ವಾಮಿ, ಗೋಪಾಲ್ ಭಟ್ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಇದೆಲ್ಲ ಆಚಾರ್ಯಸ್, ಪ್ರೀವಿಯಸ್ ಆಚಾರ್ಯರು. ಇವರ ನೀವು ಫೋಟೋ ನೋಡಿ, ಅವರು ಟೋಟಲಿ ಕೃಷ್ಣನ ಪಾದದಲ್ಲಿ ಅಬ್ಸಾರ್ಬ್ ಆಗಿದ್ದಾರೆ. ಅವರ ಕಣ್ಣು ಆಚೆ ಈಚೆ ಹೋಗುದಿಲ್ಲ, ಟೋಟಲಿ ಅಲ್ಲೇ ಉಂಟು, ಫಿಕ್ಸ್ಡ್, ಡಿವಿಯೇಷನ್ ಆಗುದಿಲ್ಲ. ಯಾಕೆಂದ್ರೆ ದೇ ಆರ್ ಅಬ್ಸಾರ್ಬ್ಡ್ ಇನ್ ಕೃಷ್ಣ ಸರ್ವಿಸ್, ಟೋಟಲಿ ಅಬ್ಸಾರ್ಬ್, ಫಿಕ್ಸ್ಡ್, ಆಚೆ ಈಚೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಇವರ ಹತ್ರ ಪ್ರಾರ್ಥನೆ ಮಾಡ್ಬೇಕು, ನಿಮ್ಮಲ್ಲಿ ಇರುವಂತ ಸ್ವಲ್ಪ ಭಕ್ತಿ ನನಗೆ ಕೊಡಿ. ಭಕ್ತಿ ಇಲ್ಲ, ಒಳಗೆ ಟೊಳ್ಳು, ಎಲ್ಲ ಬೇಡದು ಒಳಗೆ ಅಂಟಿಕೊಂಡಿದೆ. ಭಕ್ತಿಯನ್ನು ಬಿಟ್ಟು ಎಲ್ಲ ಉಂಟು ಒಳಗೆ. ಅಡ್ಡ ಬೀಳುವಾಗ ನಾವು ಕೇಳ್ಬೇಕಂತೆ, ಬೋರ್ಡ್ ಆನ್ ಮಾಡುವಾಗ, ಭಕ್ತಿ ಬಿಟ್ಟು ಎಲ್ಲ ಉಂಟು ಬೇಡದು. ಯಾಕಂದ್ರೆ ಅವ್ರ ಹತ್ರ ತುಂಬಾ ಉಂಟು, ದೇ ಕ್ಯಾನ್ ಗಿವ್. ಯಾರಾದ್ರೂ ಉಂಟು ಅವರಿಗೆ ಕೊಡ್ಬೋದಲ್ಲ. ಈಗ ಸಪೋಸ್ ನಿಮ್ಮ ಹತ್ರ ಒಂದು 5 ಲಕ್ಷ ಸಾಲ ಹೇಳ್ತಾರೆ ನಿಮ್ಮ ಗೆಳೆಯ, ನಿಮ್ಮ ಹತ್ರ 10 ಲಕ್ಷ, ನಿಮಗೆ ಕೊಡ್ಬೋದು 5 ಲಕ್ಷ. ಅದು ನಾವು ಕೊಡುವುದಿಲ್ಲ, ಅದು ಬೇರೆ ವಿಷಯ. ಆದ್ರೆ ಇದ್ರೆ ಕೊಡ್ಬೋದು. ಹಾಗೆ ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಫುಲ್ ಕೃಷ್ಣ ಕಾನ್ಶಿಯಸ್ನೆಸ್, ಹಿ ಕ್ಯಾನ್ ಗಿವ್, ಅವನಿಗೆ ಕೊಡ್ಬೋದು. ಈಗ ನಮ್ಮಲ್ಲಿ ಇಲ್ಲ, ವಾಟ್ ವಿ ಕ್ಯಾನ್ ಗಿವ್, ನಮ್ಮಲ್ಲಿ ಇಲ್ಲ, ಎಂಟಿ, ಟೊಳ್ಳು ಒಳಗೆ, ಎಂತ ಕೊಡ್ಲಿಕ್ಕೆ ಆಗ್ತದೆ? ಸೊ ವಿ ಶುಡ್ ಟೇಕ್ ಫ್ರಮ್ ದಿ ಪರ್ಸನ್ ಹೂ ಇಸ್ ಹ್ಯಾವಿಂಗ್. ಯಾರತ್ರ ಉಂಟು ನಾವು ಅವನಿಂದ ಪಡಿಬೇಕು. ಸೊ ಡಿವೋಷನ್ ಸರ್ವಿಸ್ ಅಂದ್ರೆ, ಭಕ್ತಿ ಸೇವೆ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 24 ಗಂಟೆ ನನಗೆ ಕೃಷ್ಣ, ನನಗೆ ನಿನ್ನ ಸೇವೆ ಮಾಡಬೇಕು. ಈಗ ನಮ್ಗೆ ಅದು ಬರಲಿಲ್ಲ ಒಳಗಿಂದ ಆ ಭಾವ. ಆದ್ರೆ ಯು ಶುಡ್ ಸೇ ಅಂತೆ. ಹೀಗೆ ಹೇಳ್ಬೋದು, ನನ್ಗೆ ಅದು ಒಳಗಿಲ್ಲ, ಹೇಳಿ 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 ತುಂಬಾ ವರ್ಷ ಹೇಳಿ 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 ಒಂದ್ ದಿವಸ ಅದು ಬರ್ತದಂತೆ. ಈಗಿಲ್ಲ ನನ್ಗೆ ಅದು ಭಾವ, ನಾನು ಸುಮ್ಮನೆ ಹೇಳುವಂಥದ್ದು, ಭಗವಂತ ನನ್ನನ್ನು ಸೇವೆಯಲ್ಲಿ ತೊಡಗಿಸು, ನನಗೆ ಸೇವೆ ಮಾಡುವ ಇಚ್ಛೆ ಇಲ್ಲ, ಆದ್ರೂ ಕೂಡ ಹೇಳ್ಬೇಕಂತೆ. ಯಾಕಂದ್ರೆ ಹೇಳಿ 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 ಒಂದ್ ದಿವಸ ನಮ್ಗೆ ಬರ್ತದೆ ಅದು ಇಚ್ಛೆ. ಹಾಗಾದ್ರೆ ನಾವು ಇದನ್ನು ನಿಲ್ಲಿಸಬಾರ್ದು ಹೇಳುವಂಥದ್ದು. ಹಾಗಾಗಿ ಪರ್ಫೆಕ್ಷನ್ ಆಫ್ ಲೈಫ್ ಅಂದ್ರೆ, ನಮ್ಮ ಜೀವನದ ಪರ್ಫೆಕ್ಷನ್ ಅಂತಂದ್ರೆ ಈ ಟಿಯರ್ಸ್ ಬರಬೇಕು. ಯಾಕೆ? ಐ ವಾಂಟ್ ಟು ಸರ್ವ್ ಕೃಷ್ಣ, ನನ್ಗೆ ನಿನ್ನ ಸೇವೆ ಮಾಡಬೇಕು, ನನ್ನನ್ನು ನಿನ್ನ ಸೇವೆಯಲ್ಲಿ ತೊಡಗಿಸು. ಅದಕ್ಕೋಸ್ಕರ ನನಗೆ ಕಣ್ಣೀರು ಬರಲೇಬೇಕಂದ್ರೆ. ಕಣ್ಣೀರು ಬರುವುದಿಲ್ಲ ಅಂದ್ರೆ ಯಾಕೆ? ಯಾಕೆಂದ್ರೆ ವಿ ಆರ್, ಅವರ್ ಹಾರ್ಟ್ ಈಸ್ ಲೈಕ್ ಸ್ಟೋನ್, ಕರಗುವುದಿಲ್ಲ, ಅದು ಕಲ್ಲಿನ ತರ ಉಂಟು ನಮ್ಮ ಹೃದಯ. ಯಾಕೆ? ವಿ ಹ್ಯಾವ್ ಟೇಕನ್ ಓತ್, ನಾವು ಶಪಥ ಹೊಡಿದ್ದೇವೆ ಅಂತ, ಐ ವಿಲ್ ಬಿ ಹ್ಯಾಪಿ ಬೈ ಸೆನ್ಸ್ ಗ್ರಾಟಿಫಿಕೇಶನ್, ನಾಟ್ ಬೈ ಸರ್ವಿಂಗ್ ಕೃಷ್ಣ. ಅದಕ್ಕೋಸ್ಕರ ಬರುವುದಿಲ್ಲ ಯಾವುದು? ಕಣ್ಣಲ್ಲಿ ನೀರು. ಆಕ್ಚುಲಿ ಜನ್ವಿನ್ ಆಗಿ ಬರ್ಬೇಕಂತ.
ಹಾಗೆ ಈ ರೀತಿ ನಾವು ಕೇಳ್ತಾ 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 ಪ್ರಾರ್ಥನೆ ಮಾಡ್ತಾ 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 ಒಂದ್ ದಿವಸ ಅದು ಜೆನ್ವಿನ್ ಆಗಿ ಬರ್ತದೆ. ಮತ್ತೆ ನಾವು ಸೇವೆ ಮಾಡ್ತಾ ಹೋಗ್ಬೇಕು. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆದಲ್ಲಿ ಕೇಳ್ಬಹುದು? ನೋಡಿ, ಇವತ್ತು 3-4 ಶ್ಲೋಕ ಮಾಡ್ಬೇಕಂತ ಇತ್ತು, ಅದು ಒಂದೇ ಶ್ಲೋಕದಲ್ಲಿ ಇದಾಯ್ತು. ಓಕೆ, ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆ ಉಂಟಾ? ಎಸ್, ಉಮಾದೇವಿ ವೆಂಕಟೇಶ್, ಹರೇ ಕೃಷ್ಣ, ಹೇಳಿ. ಹರೇ ಕೃಷ್ಣ ಪ್ರಭುಜಿ, ನಾವು ಮಂಗಳೂರು ಬರ್ತಿದ್ದೀವಿ. ರೂಮ್ ಏನಾದ್ರು ಮಾಡ್ಕೊಡಕ್ ಆಗುತ್ತಾ ಪ್ರಭುಜಿ? ಮಾಡುವ ಮಾಡಿ ಕೊಡುವ. ಯಾವಾಗ ಇವತ್ತೇ ಮಾಡ್ಬೇಕು ಅನ್ನೋದೇನಿಲ್ವಾ? ಯಾವಾಗ ಬೇಕಾದ್ರೂ ಮಾಡ್ಬೋದಾ ಪ್ರಭುಜಿ? ಮಾಡ್ಬೋದು ಮಾಡಿ ಕೊಡುವ. ಹೌದಾ? ಜನ್ಮಾಷ್ಟಮಿ ಮಾಡಿ ಕೊಡುವ. ಅದಕ್ಕೆ ಕೇಳ್ದೆ. ಅದೇನೋ ಬೇರೆಯವ್ರಿಗೆಲ್ಲ ಮನೆ ಮಾಡ್ಕೊಡ್ತೀರಂತೆ, ಅಲ್ಲಿ ಮನೇಲಿ ಕಾಟ್ ಇದೆಯಾ ಪ್ರಭುಜಿ? ಅದು ಇನ್ನೊಬ್ರು ಇನ್ಚಾರ್ಜ್ ಕೇಳ್ತೇನೆ, ಅವ್ರ ಹತ್ರ ಕೇಳಿ ಹೇಳ್ತೇನೆ. ನಮ್ಮ ಮನೆಯವರು ನಾನು ಇಬ್ರು ಕೇಳಕ್ ಕುತ್ಕೊಳ್ಳಲ್ಲ, ಅದಕ್ಕೋಸ್ಕರ ಸ್ಲಿಪ್ ಡಿಸ್ಕ್ ಆಗಿದೆ ನನಗೆ. ಸರಿ, ಅದಕ್ಕೆ ಕೇಳ್ತೇನೆ. ಕೇಳ್ಬಿಟ್ಟು ಆಯ್ತು. ಕೇಳ್ದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಎರಡು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಎರಡು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋಭಿಷ್ಯ ಕೃಪಾ ಸಿಂಧುಭ್ಯೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರಭುಜಿ, ನೀವು ಯಾವಾಗ ಫ್ರೀ ಆಗಿರ್ತೀರಾ ಪ್ರಭುಜಿ? ಫೋನ್ ಮಾಡ್ಬೇಕಾಗಿತ್ತು. ಈಗ ಮಾಡ್ಲಾ ಪ್ರಭುಜಿ? ಎಂತಾಗಿದೆ ಅಂದ್ರೆ, ಇಲ್ಲಿ ಮಂಗಳೂರಲ್ಲಿ ಹೇಳ್ತಾರೆ ಎಂತ, ಈ ಪಟಾಕಿಯನ್ನು ಹಿಂದೆ ಕಟ್ಟಿದ್ರೆ ಹೇಗಿರ್ತದೆ, ನಮ್ಗೆ ನಾವು ಓಡ್ಬೇಕು ನಾವು. ಹಾಗಾಗಿ ಈ ಹಿಂದೆ ಪಟಾಕಿ ಎಲ್ಲ ಬಾಂಬ್ ಕಟ್ಟಿದ್ದಾರೆ ಪ್ರೆಸಿಡೆಂಟ್. ಹಾಗೆ ನಾನು ಬೆಳಿಗ್ಗೆಯಿಂದ ಆಚೆ ಓಡ್ತಾ ಇರ್ತೇನೆ. ಹಾಗೆ ನೀವು ನನಗೆ ಫೋನ್ ಮಾಡೋದಿದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗಪ್ಪ, ಬ್ಯುಸಿ ಇರ್ತೇನೆ, ಅದು ಕೂಡ 10 ಗಂಟೆಗೆ ಮಾಡೋದಿದ್ರೆ. ಎಸ್, ಹರೇ ಕೃಷ್ಣ. ಎಸ್, ಓಕೆ, ಧನ್ಯವಾದಗಳು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ.